ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರ 29ನೇ ಪುಣ್ಯಸ್ಮರಣೆಯನ್ನು ಆಚರಿಸಲಾಯಿತು. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಕಾಂಗ್ರೆಸ್ ಮುಖಂಡರು ರಾಜೀವ್ ಗಾಂಧಿ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ಬಳಿಕ ಮಾತನಾಡಿದ ಮಾಜಿ ಸಚಿವ ರಮನಾಥ ರೈ ಅವರು, ರಾಜೀವ್ ಗಾಂಧಿ ಅವರು ಒಬ್ಬ ಪರಿಪೂರ್ಣ ನಾಯಕ. ಅವರ 29ನೇ ಪುಣ್ಯಸ್ಮರಣೆಯನ್ನು ಆಚರಣೆ ಮಾಡಲಾಗ್ತಾ ಇದೆ ಅಂತ ಹೇಳಿದರು. ಕೇಂದ್ರದಿಂದ ಅಭಿವೃದ್ಧಿಗೆ ನೇರವಾಗಿ ಪಂಚಾಯತಿಗೆ ಹಣವನ್ನು ಬಿಡುಗಡೆ ಮಾಡತಕ್ಕಂಥ ಒಂದು ದೊಡ್ಡ ಕೆಲಸವನ್ನು ಮಾಡಿದರು. ನಾನು ಒಬ್ಬ ಶಾಸಕರಾಗಿ ನನ್ನ ನೆನಪಿಗೆ ನಾನು ತರಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅನೇಕ ಕಾರ್ಯಕ್ರಮಗಳು ದೊಡ್ಡ ಮೊತ್ತದ ಹಣ ಜಿಲ್ಲೆಗೆ ಬಂತು. ದೊಡ್ಡ ಮೊತ್ತದ ಹಣ ಸರ್ವ ಶಿಕ್ಷಾ ಅಭಿಯಾನ ಕಾರ್ಯಕ್ರಮ ಬಹುಶಃ ಲಿಟ್ರಸಿ ಮಿಷನ್ ಇಂದ ಶುರುವಾಗಿರ್ತಕ್ಕಂಥ ಕಾರ್ಯಕ್ರಮ ಹಂತ ಹಂತವಾಗಿ ಬದಲಾವಣೆ ಆಗಿದೆ. ಬಹುಶಃ ಸರ್ವ ಶಿಕ್ಷಾ ಅಭಿಯಾನ ಕಾರ್ಯಕ್ರಮ ಪ್ರಾರಂಭದಲ್ಲಿ ಅದಕ್ಕೆ ಜಿಲ್ಲೆಗೆ ಸ್ವಲ್ಪ ಹಣ ಬರ್ತಾ ಇತ್ತು, ಸ್ವಲ್ಪ ಹಣ. ಆದರೆ ಅಂತಿಮ ಒಂದು ಹಂತಕ್ಕೆ ಬರುವಾಗ ಮನಮೋಹನ್ ಸಿಂಗ್ ಅವರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದ ಕಾಲದಲ್ಲಿ ಈ ಜಿಲ್ಲೆಗೆ ಒಂದು ವರ್ಷದಲ್ಲಿ 70 ಕೋಟಿಗಿಂತಲೂ ಹೆಚ್ಚಾದ ಒಂದು ಜಿಲ್ಲಾ ಪಂಚಾಯತಿಗೆ. ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ, ಕೋಡಿಚಾಲ ಇಬ್ರಾಹಿಂ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಹಾಜರಿದ್ದರು.